ಘಮ ಘಮ ಪರಿಮಳ ಬೀರುವ ಸಿಹಿ ಸಿಹಿಯಾದ ಊರಿನ ಬೆಲ್ಲವನ್ನು ನೋಡಿದಾಗ ಬಾಯಿಯಲ್ಲಿ ನೀರೂರದವರು ಯಾರೂ ಇರಲಾರರು. ಆದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಬೆಲ್ಲ ತಯಾರಿಸುವುದಕ್ಕಿಂತ ಇದರ ಹಿಂದೆ ಇರುವಂತಹ ಬೆವರಿನ ಕತೆ ಯಾರಿಗಾದರೂ ಗೊತ್ತಿದೆಯಾ? ಬಹುಶಃ ಗೊತ್ತಿರಲಿಕ್ಕಿಲ್ಲ. ಇದರ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಆಧುನಿಕ ಪ್ರಭಾವ ಮತ್ತು ಯಾಂತ್ರೀಕರಣದ ಭರಾಟೆಯಿಂದಾಗಿ ಇಂದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಬಹುತೇಕ ಸಾಂಪ್ರದಾಯಿಕ ವಿಧಿವಿಧಾನಗಳೆಲ್ಲವೂ ಮರೆಯಾಗುತ್ತಿವೆ. ಬೆಲ್ಲ ತಯಾರಿಕೆಯು ಇದಕ್ಕೆ ಹೊರತಾಗಿಲ್ಲ. ಆದರೆ ಕೆಲವೊಂದು ಪ್ರದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಕುಂದಾಪುರದ ಕೆಲವೊಂದು ಭಾಗಗಳಲ್ಲಿ ಆಲೆಮನೆಯಲ್ಲಿ ಬೆಲ್ಲ ತಯಾರಿಸುವ ಸಂಪ್ರದಾಯ ಈಗಲೂ ಚಾಲ್ತಿಯಲ್ಲಿದೆ. ಇವತ್ತಿನ ಕಾಲದಲ್ಲಿ ಆಲೆಮನೆ ಎಂದರೆ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಏಕೆಂದರೆ ಇಂದು ಆಲೆಮನೆ ಕಾಣಸಿಗುವುದೇ ಅಪರೂಪ. ಆಲೆಮನೆ ಎಂದರೆ ಕಬ್ಬು ಅರೆಯುವ ಗಾಣದ ಬಳಿ ಕಬ್ಬಿನ ರಸದಿಂದ ಬೆಲ್ಲ ತಯಾರಿಸುವ ಸ್ಥಳ ಅಥವಾ ಪ್ರಕ್ರಿಯೆ. ಇದು ಕಬ್ಬು ಬೆಳೆಯುವ ಪ್ರದೇಶಗಳಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅಲ್ಲಿ ಜನರು ಬೆಲ್ಲದ ಜೊತೆಗೆ ಕಬ್ಬಿನ ಹಾಲನ್ನ ಕುಡಿಯಲು ಸೇರುತ್ತಾರೆ. ಆದರೆ ಇತ್ತೀಚೆಗೆ ಇದು ಬಲು ಅಪರೂಪವಾಗಿದೆ. ಆಧುನಿಕ ಯಂತ್ರೋಪಕರಣಗಳು ಬರುವುದಕ್ಕೆ ಮೊದಲು ಈ ಆಲೆಮನೆಯಲ್ಲಿ ಬೆಲ್ಲ ತಯಾರಿಸುತ್ತಿದ್ದರು. ಆಲೆಮನೆಗೆ ಸ್ವಾಗತ ಕೋರುವುದು ಕಬ್ಬನ್ನ ಹಿಂಡಿ ರಸ ತೆಗೆಯುವ ಯಂತ್ರ. ಇಲ್ಲಿ ತಯಾರಾಗುವ ಕಬ್ಬಿನ ಹಾಲು ನೇರವಾಗಿ ಬೃಹತ್ ಗಾತ್ರದ ಬಾಣಲೆಗೆ ಧುಮುಕುತ್ತದೆ. ಅಲ್ಲಿ ಬೃಹದಾಕಾರದ ಒಲೆಗಳಲ್ಲಿ ಕಬ್ಬಿನ ಹಾಲು ಕುದಿ ಬಂದ ಮೇಲೆ ವಿವಿಧ ಹಂತಗಳಲ್ಲಾಗಿ ಕೊನೆಗೆ ಗಟ್ಟಿಯಾಗಿ ಬೆಲ್ಲ ತಯಾರಾಗುತ್ತದೆ. ಕಬ್ಬಿನ ರಸವನ್ನ ಕುದಿಸುವ ಸಂದರ್ಭ ಅದಕ್ಕೆ ದೊಡ್ಡ ಗಾತ್ರದ ಸೌಟನ್ನ ಹಾಕುತ್ತಲೇ ಇರಬೇಕಾಗುತ್ತದೆ. ಇಲ್ದಿದ್ರೆ ಅದು ತಳ ಹಿಡಿಯುವ ಸಾಧ್ಯತೆ ಇದೆ. ಉರಿಯುವ ಒಲೆಯ ಬಳಿ ಗಂಟೆಗಳ ಕಾಲ ನಿಂತುಕೊಂಡು ಮಾಡುವ ಈ ಕೆಲಸ ಬಲು ಪ್ರಯಾಸಕರ. ಹಿಂದಿನ ಕಾಲದಲ್ಲಿ ಗಾಣದಲ್ಲಿ ಕಬ್ಬು ಅರೆಯಲು ಎತ್ತುಗಳನ್ನ ಬಳಸಲಾಗುತ್ತಿತ್ತು. ಹಿಂದೆ ಎತ್ತುಗಾಣವಿದ್ದ ಜಾಗದಲ್ಲಿ ಇಂದು ಯಂತ್ರವೊಂದು ಕಾರ್ಯನಿರ್ವಹಿಸುತ್ತಿದೆ. ಇದು ಊರಿನ ಬೆಲ್ಲ ತಯಾರಿಸುವ ಪ್ರಕ್ರಿಯೆಯಲ್ಲಿ ಆಗಿರುವ ಒಂದು ಬದಲಾವಣೆ. ಆಲೆಮನೆಯಲ್ಲಿ ತಯಾರಿಸುವ ಬೆಲ್ಲಕ್ಕೆ ಅಪಾರ ಬೇಡಿಕೆ ಇದೆ. ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕಬ್ಬು ಸಿಗುತ್ತಿಲ್ಲ. ಊರಿನಲ್ಲಿ ಕಬ್ಬು ಕೃಷಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಕುಂದಾಪುರ ತಾಲೂಕಿನ ಕೆಲವು ಭಾಗದಲ್ಲಿ ಕೆಲವೇ ಮಂದಿ ಕಬ್ಬು ಕೃಷಿಕರು ತಮ್ಮದೇ ಆಲೆಮನೆಯಲ್ಲಿ ಬೆಲ್ಲ ತಯಾರಿಕೆ ಮಾಡುತ್ತಾರೆ. ಕಬ್ಬು ಕೃಷಿಯನ್ನ ನಾವೇ ಮಾಡುತ್ತೇವೆ ಮತ್ತು ನಮ್ಮದೇ ಆಲೆಮನೆಯಲ್ಲಿ ಅದನ್ನ ಬೆಲ್ಲ ತಯಾರಿಸಲು ಬಳಕೆ ಮಾಡುತ್ತೇವೆ. ಸುಮಾರು 25 ವರ್ಷಗಳಿಂದ ಇದನ್ನ ಮಾಡುತ್ತಾ ಬಂದಿದ್ದೇವೆ. ಕಾರ್ಮಿಕರ ಕೊರತೆ ಬಹಳಷ್ಟಿದೆ. ಹಾಗಾಗಿ ಹೊರಗಿನಿಂದ ಕಬ್ಬು ತರಿಸಿ ಬೆಲ್ಲ ತಯಾರಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಏಕೆಂದ್ರೆ ಅದು ಬಹಳಷ್ಟು ವೆಚ್ಚದಾಯಕ ಎನ್ನುತ್ತಾರೆ ಕೃಷಿಕರು. ನಾವು ಇದು ಬೆಲ್ಲದ ಮಿಲ್ ಶುರು ಮಾಡಿ ಸಾಧಾರಣ ನಾನು ಮಾಡಿ 25 ವರ್ಷ ಆಯಿತು. ಇವಾಗ ನಾವು ಇದು ಲೋಕಲ್ ನಾವು ಸ್ವಂತ ಬೆಳಿತೀವಿ. 5 ಎಕರೆ ಹತ್ರ ನಾನು ಸ್ವಂತ ಬೆಳಿತೀನಿ ಕಬ್ಬು. ಅದನ್ನು ಬೆಳೆದು ನಾನು ಅದು ಬೆಲ್ಲ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ರೈತರದ್ದೆಲ್ಲ ಸ್ವಲ್ಪ ಇರ್ತದೆ. ಸಣ್ಣ ರೈತರು ಇಲ್ಲೆಲ್ಲ ಇರೋದು ಅಂದರೆ 1-2 ಕೊಯ್ಲು ಈ ಥರ ಅವ್ರದ್ದೆಲ್ಲ ನಾವು ಬೆಲ್ಲ ಮಾಡಿ ಸ್ವಲ್ಪ ಕೊಡ್ತೇವೆ. ಆ ಥರ ಇದು ನಮ್ಮದೊಂದು ಸಣ್ಣ 2.5-3 ತಿಂಗಳ ಅಂದಾಜು ಇರ್ತದೆ. ಬೇಡಿಕೆ ಇಲ್ಲಿಗೆ ನಮ್ಮ ಕಸ್ಟಮರ್ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಜಾಸ್ತಿ. ಮತ್ತು ನಮ್ಮ ಇಲ್ಲಿ ಬಾರ್ಕೂರಲ್ಲಿ 3-4 ಸ್ಟೋರ್ಗಳುಂಟು. ಅವ್ರು ಮಾತ್ರ ಮತ್ತು ಹೆಚ್ಚಿನವ್ರು ಇಲ್ಲೇ ಬಂದು ಕಸ್ಟಮರ್ ಬರ್ತಾರೆ. ಬೇರೆ ಮೊದಲು ನಮ್ಮಲ್ಲಿ ಇಲ್ಲಿ ಸರ್ 5 ಮಿಲ್ ಇದ್ದಿತ್ತು. ಈಗ ಈಗ ನಮ್ಮದು ಒಂದು ಉಂಟು. ಈಗ ಅವ್ರು ಆಚೆಗೆ ಒಂದಿದ್ದಿತ್ತು, ಅವರು ಸಹ ಸ್ವಲ್ಪ ಕ್ಲೋಸ್ ಮಾಡಿದ್ರಿ ಸರ್. ಕಬ್ಬು ತುಂಬ ಕಡಿಮೆ ಆಗ್ತಾಯಿತ್ತು, ಲೇಬರ್ ಸಿಗ್ತಾ ಇಲ್ಲ. ಲೇಬರ್ ಕಾಸ್ಟ್ ತುಂಬ ಜಾಸ್ತಿ ಆಗ್ತಾಯಿತ್ತು ವರ್ಷ. ಅದರಿಂದ ವರ್ಕೌಟ್ ಆಗ್ತಾಯಿಲ್ಲ ಈ ಜನರಿಗೆಲ್ಲ. ಹೊರ ಜಿಲ್ಲೆಯಿಂದ ನಾವೀಗ ತಿರ್ಸ್ತಾ ಇಲ್ಲ. ನಾವು ಇಲ್ಲ ನಮ್ಮದೇ ಪ್ರೊಡಕ್ಷನ್ ಮಾಡಿ ನಾವು ಕ್ಲೋಸ್ ಮಾಡೋದು ಅಷ್ಟೇ ಬಿಟ್ಟರೆ ಬೇರೆಯಿಂದ ತಂದು ಟ್ರಾನ್ಸ್ಪೋರ್ಟ್ ಬೇರೆಯವ್ರು ಮಾಡ್ತಾರೆ. ಅದು ತುಂಬ ಕಾಸ್ಟ್ಲಿ ಆಗ್ತದೆ. ಅದು ಮತ್ತು ಈಗ ವರ್ಕೌಟ್ ಆದರೆ ಅಡ್ಡಿಲ್ಲ. ಕೆಲವೊಂದು ಟೈಮ್ ಸಿಗ್ತದೆ, ನಮ್ಗೆ ಬೇಕಾದ ಕಂಟಿನ್ಯೂಷನ್ ಸಿಕ್ಕುವುದಿಲ್ಲ. ನಾವಿಲ್ಲಿ ಲೇಬರ್ ಹಾಕ್ಕೊಂಡು ಮತ್ತೆ ಸುಮ್ಮನೆ ವೇಸ್ಟ್ ಆಗ್ತದಲ್ಲ. ಅದು ಕಂಟಿನ್ಯೂ ಬರ್ತಾ ಇದ್ರೆ ಅಡ್ಡಿಲ್ಲ. ನಮ್ಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅದು. ಅದೇನೇ ಇರಲಿ, ಸಾಂಪ್ರದಾಯಿಕ ಬೆಲ್ಲ ಹೆಚ್ಚು ಆರೋಗ್ಯಪೂರ್ಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಇಂತಹ ಆಲೆಮನೆ ಬೆಲ್ಲವನ್ನ ಉಳಿಸಿ ಬೆಳೆಸುವ ಪ್ರಯತ್ನಕ್ಕೆ ಸಾರ್ವಜನಿಕರು ಮುಂದಾಗಬೇಕಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ ಲೈಟ್ 24/7 ಉಡುಪಿ.